ಸೊ ಮತ್ತೆ ಎಲ್ಲರಿಗೂ ನಮಸ್ಕಾರ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಬರ್ನಾಲಿಸ್ ಟ್ರಯಲ್ ಅಂದ್ರೇನು, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೇನು ಅಂತ ಹೇಳಿ ಎಲ್ಲನೂ ಡಿಸ್ಕಸ್ ಮಾಡಿ ಒಂದೇ ಒಂದು ಪ್ರಾಬ್ಲಮ್ನ ನಾನು ಮಾಡಿದ್ದೆ. ಅಲ್ಲಿ ನಾವು 10 ಟಾಸು ಮತ್ತು 6 ಎಡ್ ಬಂದರೆ ಅಥವಾ ಲೆಸ್ ದ್ಯಾನ್ 6, ಈಕ್ವಲ್ ಟು 6, ಗ್ರೇಟರ್ ದ್ಯಾನ್ 6 ಈ ಥರ 3 ಕೇಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲೇ ನೋಡಿ, ಅದೇ ಪ್ರಾಬ್ಲಮ್ಗೆ 10 ಟೈಮ್ಸ್ ಅನ್ನೋದ್ರ ಬದಲು 8 ಟೈಮ್ಸ್ ಹಾಕ್ಕೊಂಡು 6 ಅನ್ನೋದ್ರ ಬದಲು 5 ಅಂತ ಹಾಕ್ಕೊಂಡು ನೀವು ಇನ್ನೊಂದು ಪ್ರಾಬ್ಲಮ್ನ ಅದೇ ಮಾದರಿನಲ್ಲಿ ಮಾಡ್ಕೋಬೋದು. ಗೊತ್ತಾಯ್ತಾ? ಈಕ್ವಲ್ ಟು 5, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ಇಲ್ಲೇನು ನಾವು 6ಗೆ ಕಂಡು ಹಿಡಿದಿದ್ದೀವಿ 10 ಟಾಸಿಗೆ, ಅದ್ರ ಬದಲು 8 ಟೈಮ್ಸು 5 ಎಡ್ ಅನ್ನೋದ್ರದಕ್ಕೆ ನೀವು ಒಂದು ಹೊಸ ಪ್ರಾಬ್ಲಮ್ನ ಅಲ್ಲಿ ಕ್ರಿಯೇಟ್ ಮಾಡಿಕೊಂಡು ವರ್ಕೌಟ್ ಮಾಡಿ. ಸೊ ಮುಂದುವರೆದಂಗೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಎ ಡೈ ಈಸ್ ಥ್ರೋನ್ 6 ಟೈಮ್ಸ್ ಇಫ್ ಗೆಟಿಂಗ್ ಆ್ಯನ್ ಆಡ್ ನಂಬರ್ ಈಸ್ ಎ ಸಕ್ಸಸ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್? ಸೊ ಫಸ್ಟ್ನೇದು 5 ಸಕ್ಸಸಸ್, ಸೆಕೆಂಡ್ ಒನ್ at least 5 successes, and third one at most 5 successes. ಈ ಥರ 3 ಪ್ರಾಬ್ಲಮ್ನು ನಮಗೆ ಕೇಳಿದ್ದಾರೆ. ಏನು? ಎ ಡೈ ಈಸ್ ಥ್ರೋನ್ 6 ಟೈಮ್ಸ್, 6 ಸಲ ಡೈನ ಥ್ರೋ ಮಾಡಬೇಕು. ನಮಗೆ ಸಕ್ಸಸ್ ಅಂದ್ರೇನು? ಇಫ್ ಗೆಟಿಂಗ್ ಎನ್ ಆಡ್ ನಂಬರ್ ಈಸ್ ಎ ಸಕ್ಸಸ್. ಈವನ್ ನಂಬರ್ ಬಂದರೆ ಫೇಲ್ಯೂರು, ಆಡ್ ನಂಬರ್ ಬಂದರೆ ಸಕ್ಸಸ್ಸು. ಸೊ ಅದರಲ್ಲಿ ನಾವು 5 ಸಕ್ಸಸ್ ಆಗೋಂಥದ್ದು, 6 ಟೈಮ್ಸಲ್ಲಿ 5 ಸಕ್ಸಸ್ ಆಗೋಂಥದ್ದು, ಲೆಸ್ ದ್ಯಾನ್ 5 ಆಗೋಂಥದ್ದು, ಗ್ರೇಟರ್ ದ್ಯಾನ್ 5 ಆಗೋಂಥದ್ದು ಏನಾಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ, ದಿ ರಿಪಿಟೇಷನ್ ಟಾಸ್ ಆಫ್ ಎ ಡೈ ಆರ್ ಬೈನಾಮಿಯಲ್ ಅಥವಾ ಬರ್ನಾಲಿಸ್ ಟ್ರಯಲ್. ಲೆಟ್ ಎಕ್ಸ್ ಡಿನೋಟ್ ದಿ ನಂಬರ್ ಆಫ್ ಸಕ್ಸಸಸ್ ಆಫ್ ಗೆಟಿಂಗ್ odd numbers in an experiment of 6 trials. Clearly x has binomial distribution with n is equal to 6. ಯಾಕೆಂದರೆ ನಮಗೆ 6 ಥ್ರೋಸ್ ಆದ್ದರಿಂದ n is equal to 6 and p is equal to getting an odd number. ಅದು ಪ್ರೊಬ್ಯಾಬಿಲಿಟಿ ಆಫ್ ಸಕ್ಸಸ್. ಆಡ್ ನಂಬರ್ ಎಷ್ಟಿರುತ್ತೆ? 1, 3, 5 ಔಟ್ ಆಫ್ 6. ಅಲ್ಲಿಗೆ 3/6 ಈಕ್ವಲ್ ಟು 1/2. ಅದೇ ರೀತಿ ಕ್ಯೂ ಇಸ್ ಈಕ್ವಲ್ ಟು 1/2 ಆಗುತ್ತೆ. ಗೊತ್ತಾಯ್ತಾ? ಸೊ ಇದನ್ನು ಬಳಸ್ಕೊಂಡು ನಾವು ನೆಕ್ಸ್ಟು ಇದೇ ಥರ ಫಾರ್ಮುಲಾ ಹಾಕೋಬೇಕು. ಹೇಗೆ? ವಿ ಹ್ಯಾವ್ ಪಿ ಇಸ್ ಈಕ್ವಲ್ ಟು ಎಕ್ಸು. ನಿಮಗೆ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಅಂತ ಇದೆ. ಅದರ ಜೊತೆಗೆ ಒಂದು ನಾವು ನೋಡ್ತಾ ಹೋದರೆ ಇಲ್ಲಿದೆ ನೋಡಿ, ಈ ಫಾರ್ಮುಲಾನ ನಾವು ನೋಡ್ಕೊಂಡು ಎಲ್ಲದಕ್ಕೂ ಇದು ಕಾಮನ್ ಫಾರ್ಮುಲಾ. ಇದು ನೋಡಿ, ಇದು ಕಾಮನ್ ಫಾರ್ಮುಲಾ. ಸೊ ಇಲ್ಲಿ ನಮಗೆ 6 ಇದೆ, ಇದ್ರ ಜಾಗದಲ್ಲಿ 6 ಇದೆ. ಇನ್ನು ಪಿ ಇಸ್ ಈಕ್ವಲ್ ಟು 1/2, ಕ್ಯೂ ಇಸ್ ಈಕ್ವಲ್ ಟು 1/2. ಸೊ ನಾವಿಲ್ಲೇ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮ್ಗೆ ಇದೇ ಫಾರ್ಮುಲಾನ ಬಳಸ್ಕೊಂಡು ನಾವು ಎಕ್ಸ್ ಇಸ್ ಈಕ್ವಲ್ ಟು ಇದು 6 ಆಗುತ್ತೆ. ಏನು ಬರುತ್ತೆ ನೋಡಿ, 6cx 1/2, ಇದು 1/2 ಹೋಲ್ ಟು ದಿ ಪವರ್ ಆಫ್ 6 ಮೈನಸ್ ಎಕ್ಸ್ ಆಗುತ್ತೆ. ಟೋಟಲಿ 1/2 ಹೋಲ್ ಟು ದಿ ಪವರ್ ಆಫ್ 6 ಅಂತ ಬರುತ್ತೆ. ಗೊತ್ತಾಯ್ತಾ? ಸೊ ಈಗ ಎಕ್ಸಿಗೆ ನಮಗೆ ಅವ್ರು ಏನು ಹೇಳಿದ್ದಾರೆ? 5 ಎಕ್ಸಾಕ್ಟ್ 5 ತೊಗೊಂಡಾಗ, ಲೆಸ್ ದ್ಯಾನ್ 5 ತೊಗೊಂಡಾಗ, ಗ್ರೇಟರ್ ದ್ಯಾನ್ 5 ತೊಗೊಂಡಾಗ ಏನೆಲ್ಲ ಉತ್ತರ ಬರುತ್ತೆ ಅನ್ನೋದನ್ನು ನಾವು ಈ ಪ್ರಾಬ್ಲಮ್ಗೆ ವರ್ಕೌಟ್ ಮಾಡ್ಕೊಳ್ಳೋಣ. ಸೊ ನೀವು ಆ ಥರ ಮಾಡಿದರೆ ಏನು ಉತ್ತರ ಬರುತ್ತೆ ಅಂತ ನೋಡಿ. ಈಕ್ವಲ್ ಟು 5 ತೊಗೊಂಡಾಗ 3/32 ಬರುತ್ತೆ. ಹಾಗೆಯೇ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ತೊಗೊಂಡಾಗ 7/64 ಬರುತ್ತೆ. ಹಾಗೆ ಅಟ್ಮೋಸ್ಟ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 ತೊಗೊಂಡಾಗ 63/64 ಉತ್ತರ ಬರುತ್ತೆ. ನೋಡಿ, ಇದು ಒಂದು ಉತ್ತರ. ಹಾಗೆಯೇ ಇದು ಒಂದು ಉತ್ತರ ಮತ್ತು ಇದು ಒಂದು ಉತ್ತರ. ಈ 3 ಉತ್ತರಗಳು ಅದೇ ಫಾರ್ಮೇಟಲ್ಲಿ ನೀವು ಸಾಲ್ವ್ ಮಾಡಿದರೆ ಬರ್ತವೆ. ಭಾಳ ಕೇರ್ಫುಲ್ಲಾಗಿ ನಿಧಾನವಾಗಿ ಕೂತ್ಕೊಂಡು ವರ್ಕೌಟ್ ಮಾಡಿ ಈ ಆನ್ಸರ್ ಬರಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇದಾದಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿದೆ ನೋಡಿ, 3ನೇದು ಅಂತ ನಾನು ಬರೆದಿದ್ನಲ್ಲ ಅದು. 5 ಕಾರ್ಡ್ಸ್ ಆರ್ ಡ್ರಾನ್ ಸಕ್ಸಸಿವ್ಲಿ with
with replacement from a well shuffled deck of 52 cards, what is the probability that ಫಸ್ಟ್ನೇದು all 5 cards are spade, only 3 cards are spade, ನನ್ ಇಸ್ ಎ ಸ್ಪೇಡ್ ಅಂತ ಇದೆ ನೋಡಿ. 3 ಪ್ರಾಬ್ಲಮ್ ಇರ್ತವೆ ಯಾವಾಗಲೂ. ಸಾಮಾನ್ಯವಾಗಿ 5 ಮಾರ್ಕ್ಸಿಗೆ ಇದೇ ಥರ ಪ್ರಶ್ನೆ ಬರುತ್ತೆ, ಗೊತ್ತಾಯ್ತಾ? ಹಾಗಾಗಿ ನೋಡಿ, ವಿ ಹ್ಯಾವ್ ಟು ಡ್ರಾ 5 ಕಾರ್ಡ್ಸ್. 5 ಕಾರ್ಡನ್ನು ಸಕ್ಸಸ್ಸು 5 ಕಾರ್ಡನ್ನು ನಾವು ಡ್ರಾ ಮಾಡಬೇಕು. ಆಗ ನಮಗೆ ಅಲ್ಲಿಗೆ ಎಷ್ಟು ಟ್ರಯಲ್ ಆದಂಗೆ ಆಯಿತು? n = ನಮಗೆ 5 ಅಂತ ಆಯಿತು ಅಲ್ವಾ? ನೋಡಿ, ಇದಕ್ಕೆ ಉತ್ತರ ಬರೀತಾ ಹೋದರೆ, ಲೆಟ್ ಎಕ್ಸ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ಸ್ಪೇಡ್ ಕಾರ್ಡ್ಸ್ among the 5 cards drawn. Since the drawing of cards is with replacement, the trials are Bernoulli's trial. ನೋಡಿ, ವಿತ್ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ ಬರ್ನಾಲಿಸ್ ಟ್ರಯಲ್. ವಿತೌಟ್ ರೀಪ್ಲೇಸ್ಮೆಂಟ್ ಅಂದರೆ ಬರ್ನಾಲಿಸ್ ಟ್ರಯಲೇ ಆಗಲ್ಲ. ಅಂದರೆ ಬೈನಾಮಿಯಲ್ ಥಿಯರಮ್ ಅಪ್ಲೈ ಮಾಡೋಕ್ಕೆ ಬರೋಲ್ಲ. Clearly, x has binomial distribution with n is equal to 5. ನಾನು ಆಗಲೇ ಹೇಳಿದೆ 5 ಟ್ರಯಲ್ ಅಂದಾಗ n is equal to 5 ಅಂತ ಬರುತ್ತೆ ಅಂತ. ಈಗ ನಾವು ಪ್ರೊಬ್ಯಾಬಿಲಿಟಿ ಆಫ್ 6 ನೋಡೋಣ, ಅಲ್ಲ ಪ್ರೊಬ್ಯಾಬಿಲಿಟಿ ಆಫ್ ಸ್ಪೇಡ್ ನೋಡೋಣ. ಅಂದರೆ ಸ್ಪೇಡ್ ಬಂದರೆ ನಮಗೆ ಸಕ್ಸಸ್ ಅಂತ. ಹಂಗಾಗಿ ಪ್ರೊಬ್ಯಾಬಿಲಿಟಿ ಆಫ್ ಸ್ಪೇಡ್ ನೋಡಿದಾಗ ನಮಗೆ P is equal to ಔಟ್ ಆಫ್ 52 ಕಾರ್ಡ್ಸು 13 ಕಾರ್ಡ್ಸ್ ಆರ್ ಸ್ಪೇಡ್ ಇರುತ್ತೆ. ಹಾಗಾಗಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಸ್ಪೇಡ್ ಈಸ್ 13 ಡಿವೈಡೆಡ್ ಬೈ 52. ಅದನ್ನು ಸಿಂಪ್ಲಿಫೈ ಮಾಡಿದರೆ 1/4 ಅಂತ ಬರುತ್ತೆ. ಸೊ ಅಲ್ಲಿಗೆ ಸಕ್ಸಸ್ ಈಸ್ 1/4 ಅಂದರೆ ನಮಗೆ ಫೇಲ್ಯೂರ್ ಎಷ್ಟಾಗುತ್ತೆ? 3/4 ಆಗುತ್ತೆ. ಇದು ಕಾಲು ಭಾಗ ಅಂದರೆ ಅದು ಮುಕ್ಕಾಲು ಭಾಗ, ಗೊತ್ತಾಯ್ತಾ? ಆಮೇಲೆ ನಮಗೆ ವಿ ಹ್ಯಾವ್ ಎ ಫಾರ್ಮುಲಾ P of x is equal to NCX P power x Q power n minus x ಅಂತ ನಾವು ಬರ್ಕೋಬೇಕು. ಈಗ ಎನ್ನಿಗೆ 5 ಹಾಕಬೇಕು, ಪಿಗೆ 1/4 ಹಾಕಬೇಕು, ಕ್ಯೂಗೆ 3/4 ಹಾಕಬೇಕು. ಸಿಂಪ್ಲಿಫೈ ಮಾಡಿ ನೀವು 3 ಕೇಸ್ಗೆ ಉತ್ತರ ಬರೆದ್ರೆ ನೋಡಿ, ಅದು ಸಿಂಪ್ಲಿಫೈ ಮಾಡಿ 3 ಕೇಸ್ಗೆ ಉತ್ತರ ಬರೆದ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. x = 5 ಕೊಟ್ಟಾಗ 1/1024 ಆಗುತ್ತೆ. x = 3 ಕೊಟ್ಟಾಗ 45/512 ಬರುತ್ತೆ. ಹಾಗೆ x = 0 ಕೊಟ್ಟಾಗ 243/1024 ಅಂತ ಬರುತ್ತೆ. ನೀವು ನೀಟಾಗಿ ಬರ್ಕೊಂಡು ಸಿಂಪ್ಲಿಫೈ ಮಾಡಿ ಈ ಆನ್ಸರ್ ಬರೆಸ್ಬೇಕು. ಹಾಗೆ ನಾನು ಬರ್ದಂಗೆ ಬರ್ಕೋಬಾರ್ದು, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಸ್ಟೆಪ್ ಆ್ಯಂಡ್ ಸ್ಟೆಪ್ ಬರೆದು ಈ ಆನ್ಸರ್ ಬರ್ಸೋಂಗೆ ಪ್ರಯತ್ನ ಪಡಬೇಕು. ನೋಡಿ, ಇನ್ನೊಂದು ಪ್ರಾಬ್ಲಮ್ ತಗೋತಾ ಇದ್ದೀನಿ. 10 eggs are drawn successively with replacement from a lot containing 10% defective eggs. Find the probability that there is at least one defective egg. ನೋಡಿ, ನಮಗೆ ಒಂದು ಲಾಟ್ ಇದೆ, ಎಗ್ ಲಾಟ್ ಇದೆ. ಆ ಎಗ್ ಲಾಟಲ್ಲಿ ನಮಗೆ 10% ಡಿಫೆಕ್ಟಿವ್ ಇದೆ. 10% ಡಿಫೆಕ್ಟಿವ್ ಇದೆ. ನಾವು 10 ಎಗ್ಸನ್ನ ಅಲ್ಲಿಂದ ಡ್ರಾ ಮಾಡಬೇಕು. ಹೇಗೆ? ವಿತ್ ರೀಪ್ಲೇಸ್ಮೆಂಟ್. ಅಂದರೆ ಒಂದು ಎಗ್ ತೊಗೋಬೇಕು, ಅದು ಡಿಫೆಕ್ಟಿವ್ ಹೌದು ಅಲ್ವ ಅಂತ ಚೆಕ್ ಮಾಡಬೇಕು, ಮತ್ತು ವಾಪಸ್ ಇಡಬೇಕು, ಮತ್ತು ಇನ್ನೊಂದು ತೊಗೋಬೇಕು. ಆ ಥರ 10 ಸಲ ಮಾಡಬೇಕು, ಗೊತ್ತಾಯ್ತಾ? ಅಲ್ಲಿಗೆ ಅರ್ಥ ನಮಗೆ n = 10 ಆಯಿತು. ಇದು ಬೈನಾಲಿಸ್ ಟ್ರಯಲ್ಲೇ ಆಗುತ್ತೆ, ರೀಪ್ಲೇಸ್ಮೆಂಟ್ ಇರೋದ್ರಿಂದ, ಗೊತ್ತಾಯ್ತಾ? ಅದನ್ನು ಬರೀಬೇಕು ನೀವು ಕ್ಲಿಯರಾಗಿ. ನೋಡಿ, ಲೆಟ್ ಎಕ್ಸ್ ಡಿನೋಟ್ ದಿ ನಂಬರ್ ಆಫ್ ಡಿಫೆಕ್ಟಿವ್ ಎಕ್ಸ್ ಇನ್ ಎ 10 eggs drawn. Since the drawing is done with replacement, the trials are Bernoulli's trial. ನಾನು BT ಅಂತ ಬರೆದಿದ್ದೀನಿ, ಅಂದರೆ Bernoulli's trial. Clearly x has the binomial distribution with n = 10 and p = 10/100
ಇಸ್ ಈಕ್ವಲ್ ಟು 1/10. 10/100 ಹೆಂಗಾಯಿತು? 10% ಡಿಫೆಕ್ಟಿವ್ ಅಂತ ಹೇಳಿದ್ದಾರೆ. ಅದು ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್. ಹಾಗಾಗಿ 10% ಅಂದರೆ 10/100, ದಟ್ ಈಸ್ 1/10. ಅಂದರೆ ನಾನ್ ಡಿಫೆಕ್ಟಿವ್ ಎಷ್ಟಾಯಿತು? 10% ಡಿಫೆಕ್ಟಿವ್ ಅಂದರೆ 90% ಡಿಫೆಕ್ಟಿವ್ ಅಲ್ಲ ಅಂತ. ಹಾಗಾದರೆ Q ಇಸ್ ಈಕ್ವಲ್ ಟು 9/10 ಆಯಿತು. ಸೊ ನಾವು ಈಗ ಕಂಡುಹಿಡಿಬೇಕಾಗಿರೋದು N ಗೊತ್ತಾಯಿತು, P ಗೊತ್ತಾಯಿತು, Q ಗೊತ್ತಾಯಿತು. ಮಾಮೂಲಿ ಫಾರ್ಮುಲಾ ಏನು? P ಆಫ್ X ಇಸ್ ಈಕ್ವಲ್ ಟು X ಇಸ್ ಈಕ್ವಲ್ ಟು ನಮಗೇನಿದೆ? NCX ಏನಿದೆ? NCX ಇಲ್ಲಿದೆ ನೋಡಿ ಫಾರ್ಮುಲಾ. NCX ಇಂಟು P ಟು ದಿ ಪವರ್ ಆಫ್ ದಿಸ್ ಫಾರ್ಮುಲಾ ಹಾಕಬೇಕು ನಾವು. ಎಲ್ಲವೂ ಇದೆ ಫಾರ್ಮುಲಾ. NCX ಇಂಟು P ಪವರ್ X ಇಂಟು Q ಪವರ್ N ಮೈನಸ್ X. ಇಲ್ಲಿ N ವ್ಯಾಲ್ಯೂ 10 ಆಯಿತು, P ವ್ಯಾಲ್ಯೂ 1/10 ಆಯಿತು, Q ವ್ಯಾಲ್ಯೂ 9/10 ಆಯಿತು. ಅದೆಲ್ಲ ತೊಗೊಂಡು ಸಿಂಪ್ಲಿಫೈ ಮಾಡಿ ನಮಗೆ ಪ್ರಶ್ನೆ ಇರೋದೇನಪ್ಪ? ಪ್ರಶ್ನೆ ಇರೋದು ಇದು, ಅಟ್ಲೀಸ್ಟ್ 1 ಅಂದರೆ ಅದು ಒಂದಾದರೂ ಬರೋ ಅಂಥದ್ದು. ಅಟ್ಲೀಸ್ಟ್ 1 ಅಂದರೆ ನಾವು ಏನು ಮಾಡಬೇಕು? 1 ಮೈನಸ್ ಅದಕ್ಕಿಂತ ಒಂದು ಆಗದೆ ಇರೋ ಅಂಥದ್ದನ್ನು ನೋಡ್ಕೋಬೇಕಷ್ಟೆ. ಇದನ್ನು ನಾವು ಲಾಜಿಕಲಿ ಯೋಚನೆ ಮಾಡಿದಾಗ ಇದ್ರ ಉತ್ತರ ಈ ಥರ ಬರುತ್ತೆ. ಅಂದರೆ ಇಲ್ಲಿ ಅಟ್ಲೀಸ್ಟ್ 1 ಅಂತ ಇದ್ದಾರೆ, ಅಂದರೆ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, ಅಪ್ ಟು 10 ಆಗ್ಬೋದು. ಅದ್ರ ಬದಲು ಒಂದು ಬರದೇ ಇರೋದು ನನ್ನನ್ನು ಕಂಡುಹಿಡಿದ್ರೆ ಅದನ್ನು 1ರಿಂದ ಸಬ್ಟ್ರ್ಯಾಕ್ಟ್ ಮಾಡಿದರೆ ಇದು ನನಗೆ, ಇದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ 1ಇಂದ ಅದೇ ಅಟ್ಲೀಸ್ಟ್ 1 ಆಗುತ್ತೆ. ಹಾಗಾಗಿ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ ಮತ್ತೊಂದು ನೋಡೋಣ. ಇನ್ನೊಂದು ನೋಡಿದರೆ ನೋಡಿ, ಇನ್ ಎ ಬಾಕ್ಸ್ ಕಂಟೈನಿಂಗ್ 100 bulbs, 10 are defective. Find the probability that out of a sample of 5 bulbs, none is defective, all are defective. ಸೊ ನಾವು 5 ಸ್ಯಾಂಪಲ್ನ ತೆಗಿತಾ ಇದ್ದೀವಿ, ಅಂದರೆ N ಇಸ್ ಈಕ್ವಲ್ ಟು 5 ಆಯಿತು. ಸೊ ಇಲ್ಲಿ ಏನಾಯಿತು? 100 ಬಲ್ಪಲ್ಲಿ 10 ಡಿಫೆಕ್ಟಿವ್ ಇದೆ, ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಡಿಫೆಕ್ಟಿವ್ ಎಷ್ಟಾಯಿತು? ನಮಗೆ 10/100 ಆಯಿತು. ಅಂದರೆ ಮೇಲ್ಗಡೆ ಪ್ರಾಬ್ಲಮ್ ಥರನೇ 1/10 ಆಯಿತು. Q ಏನಾಯಿತು? 9/10 ಆಯಿತು. ಇಲ್ಲಿ N ವ್ಯಾಲ್ಯೂ ಎಷ್ಟಾಯಿತು? 5 ಸ್ಯಾಂಪಲ್ಸ್ ಅಂದರೆ N ಇಸ್ ಈಕ್ವಲ್ ಟು 5 ಆಯಿತು. ಸೊ ಈಗ ನಾನು ಉತ್ತರ ಯಾವುದಕ್ಕೆ ಕಂಡುಹಿಡಬೇಕು? ನನ್ ಈಸ್ ಡಿಫೆಕ್ಟಿವ್ ಅಂದರೆ X ಈಕ್ವಲ್ 0 ಆ್ಯಂಡ್ ಆಲ್ ಆರ್ ಡಿಫೆಕ್ಟಿವ್ X ಇಸ್ ಈಕ್ವಲ್ ಟು 5. ಸೊ ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡಿದರೆ ಇದಕ್ಕೆ ಉತ್ತರ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಹಾಗೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನಾನಿಲ್ಲಿ ಆನ್ಸರ್ ಬರೆದಿಲ್ಲ, ನೀವು ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ದಿ ಪ್ರೊಬ್ಯಾಬಿಲಿಟಿ ದ್ಯಾಟ್ ಎ ಬಲ್ಬ್ produced by a factory will fuse after 150 days of use is 0.05. Find the probability that out of 5 such bulbs, ಒಂದನೇದು ನನ್ನು, ಎರಡನೇದು ನಾಟ್ ಮೋರ್ ದ್ಯಾನ್ 1, ಮೂರನೇದು ಮೋರ್ ದ್ಯಾನ್ 1, ನಾಲ್ಕನೇದು ಅಟ್ಲೀಸ್ಟ್ 1. ಸೊ ನೋಡಿ, ಇಲ್ಲಿ ನಮಗೆ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಇಲ್ಲಿದೆ ನೋಡಿ, ಲೆಟ್ ಎಕ್ಸ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ಬಲ್ಬ್ಸ್ that will fuse after 150 days of use in an experiment of 5 trials. 5 trials ನೋಡಿ, 5 such bulbs ಅಂತ ಹೇಳಿದ್ರೆ ಅಲ್ಲಿ 5 trials. The trials are Bernoulli's trial. Clearly X has a binomial distribution with N is equal to 5 trials. ಆದ್ದರಿಂದ 5 such bulb ಅಂದರೆ 5 bulbs, N is equal to 5. ಸೊ ನಮಗೆ ಅವರು ಪ್ರೊಬ್ಯಾಬಿಲಿಟಿ ಆಫ್ P ಕೊಟ್ಟಿದ್ದಾರೆ 0.05. ಹಾಗಾದರೆ Q ಏನಾಗುತ್ತೆ ಅಂದರೆ 0.95 ಆಗುತ್ತೆ. ಸೊ ನಮಗೆ ಫಾರ್ಮುಲಾ ಹಾಕೋಣ. ಇಲ್ಲಿದೆ ನೋಡಿ, ಇದು ಫಾರ್ಮುಲಾ. ಇದು ಹಾಕಿ ಸಿಂಪ್ಲಿಫೈ ಮಾಡಿ ನಾವು x ಈಕ್ವಲ್ 0, x ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1, x ಗ್ರೇಟರ್ ದ್ಯಾನ್ 1, x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ನಾಲ್ಕೂ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಕಾಣಿಸ್ತಾ ಇದೆ ನೋಡಿ, x ಈಕ್ವಲ್ 0 ಕೊಟ್ಟಾಗ 0.95 ವೋಲ್ಟ್ ಟು ದಿ ಪವರ್ ಆಫ್ 5 ಬರುತ್ತೆ. x ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಕೊಟ್ಟಾಗ ನಿಮಗೆ 0ಗೊಂದು 1ಗೊಂದು ಅವೆರಡು ತಗೊಂಡ್ರೆ 1.2 ಬರುತ್ತೆ. ಗ್ರೇಟರ್ ದ್ಯಾನ್ 1 ಕೊಟ್ಟರೆ
1 ಮೈನಸ್ 0.95 ಹೋಲ್ ಪವರ್ 4 ಇಂಟು 1.2 ಬರುತ್ತೆ. ಹಾಗೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಕೊಟ್ಟರೆ 1 ಮೈನಸ್ ಪಿ ಎಕ್ಸ್ ಲೆಸ್ ದ್ಯಾನ್ 1 ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ 1 ಮೈನಸ್ 0.95 ವೋಲ್ಟ್ ಟು ದಿ ಪವರ್ ಆಫ್ 5 ಬರುತ್ತೆ. ನಿಮಗೆ ಟೆಕ್ಸ್ಟ್ ಬುಕ್ ನೋಡಿದರೆ ಇನ್ನೂ ಕ್ಲಿಯರಾಗಿ ಸಿಗುತ್ತೆ. ಇದನ್ನು ಅಬ್ಸರ್ವ್ ಮಾಡಿ ವರ್ಕೌಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲ ನಾನು ಕಳಿಸಿರೋ ಮೆಟೀರಿಯಲ್ ಇದೆ, ಅದರಲ್ಲೂ ಸಾಲ್ವ್ ಆಗಿರ್ತವೆ, ನೀವು ಅಲ್ಲೂ ಇದನ್ನು ನೋಡ್ಕೋಬೋದು. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆ ಏನು ಹೇಳುತ್ತೆ ಇದು ಅಂದರೆ ಆನ್ ಎ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್ ವಿತ್ 3 ಪಾಸಿಬಲ್ ಆನ್ಸರ್ಸ್ ಫಾರ್ ಈಚ್ ಆಫ್ ದಿ 5 ಕ್ವಶನ್ಸ್. ನೋಡಿ, 5 ಕ್ವಶನ್ಗೆ 3 ಪಾಸಿಬಲ್ ಆನ್ಸರ್ ಕೊಟ್ಟಿರ್ತಾರೆ. 3 ಆನ್ಸರ್ ಕೊಟ್ಟಿರ್ತಾರೆ. ನಿಮ್ಮ ಸೀಟಿನಲ್ಲಿ 4 ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಕೊಟ್ಟಿರೋ ಕ್ವಶನ್ನು 3 ಆನ್ಸರ್ ಕೊಟ್ಟಿದ್ದಾರೆ ಅಂತ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದ್ಯಾಟ್ ಎ ಕ್ಯಾಂಡಿಡೇಟ್ ವುಡ್ ಗೆಟ್ 4 ಆರ್ ಮೋರ್ ಕರೆಕ್ಟ್ ಆನ್ಸರ್ಸ್ ಜಸ್ಟ್ ಬೈ ಗೆಸ್ಸಿಂಗ್? ಇಲ್ಲಿ ಯಾವುದೇ ನಾಲೆಡ್ಜ್ ಇಲ್ಲ, ಬರೀ ಗೆಸ್ ಮಾಡಿ ಹಾಕೋದಕ್ಕೆ ಕ್ವಶನ್ ಇದು. ನೋಡಿ, ದಿ ರಿಪೀಟೆಡ್ ಗೆಸ್ಸಿಂಗ್ ಆಫ್ ಕರೆಕ್ಟ್ ಆನ್ಸರ್ from multiple choice question or Bernoulli's trial. Let x represent the number of correct answer by guessing in the set of 5 multiple MCQ ಅಂದರೆ multiple choice question ಅಂತ. ಸೊ ಇಲ್ಲಿ 5 ಕ್ವಶನ್ ಇರೋದ್ರಿಂದ n is equal to 5 ಆಯಿತು. ಕ್ಲಿಯರ್ಲಿ x has a binomial distribution, n is equal to 5. p is equal to, ನೋಡಿ 3 ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ 3ರಲ್ಲಿ ಯಾವ್ದಾರು ಒಂದು ಸರಿಯಾಗಿರುತ್ತೆ. ಔಟ್ ಆಫ್ 3 1 ಇಸ್ ಕರೆಕ್ಟ್. ಹಾಗಾಗಿ 1/3 ಪ್ರೊಬ್ಯಾಬಿಲಿಟಿ ಆಫ್ ಸಕ್ಸಸ್ ಏನಾಗುತ್ತೆ 1/3. ಹಾಗಾದರೆ 2/3 ಇಸ್ ದ ಫೇಲ್ಯೂರ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ನಾವು ಪ್ರಾಬ್ಲಮ್ನ ನಾವಿಲ್ಲಿ ಬರೆದ್ರೆ ಫಾರ್ಮುಲಾ ಹಾಕ್ಕೊಡಿ. ದಿಸ್ ಈಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಹಾಕಿ ನಮಗೆ ಕೊಟ್ಟಿರೋದೇನು ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂದರೆ ಅವ್ರ ಪ್ರಶ್ನೆ ಏನಿತ್ತು, ವುಡ್ ಗೆಟ್ 4 ಆರ್ ಮೋರ್ ಕರೆಕ್ಟ್ ಆನ್ಸರ್, 4 ಅಥವಾ ಅದಕ್ಕಿಂತ ಜಾಸ್ತಿ ಬರೋವಂಥದ್ದು ತೊಗೊಂಡ್ರೆ ದಟ್ ಈಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 4. ದಟ್ ಈಸ್ ಸೇಮ್ ಎಸ್ ಐದರ್ ಎಕ್ಸ್ ಈಕ್ವಲ್ಸ್ 4 ಆಗ್ಬೋದು, ಎಕ್ಸ್ ಈಕ್ವಲ್ಸ್ 5 ಆಗ್ಬೋದು. ಅದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಉತ್ತರ ಇದು ಬರುತ್ತೆ. 11/243 ಅನ್ನೋದು ಉತ್ತರ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಇದು ಇನ್ನೊಂದು ಪ್ರಶ್ನೆ. ಸೊ ಇದೇ ಥರ ಇನ್ನೂ ಒಂದು ಪ್ರಶ್ನೆ ಇದೆ ನೋಡಿ. ಯಾವುದು? ಎ ಪರ್ಸನ್ ಬೈ ಎ ಲಾಟರಿ ಟಿಕೆಟ್. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆನೇ, ನೋಡ್ಕೊಳ್ಳಿ. ಎ ಪರ್ಸನ್ ಬೈ ಎ ಲಾಟರಿ ಟಿಕೆಟ್ ಈಸ್ ಇನ್ 50 ಲಾಟ್ರೀಸ್. ಈಗ ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಟಿಕೆಟು ಸೇಲ್ ಮಾಡೋದಿಲ್ಲ, ಆದರೆ ಲಾಟ್ರಿ ಟಿಕೆಟ್ ಪ್ರಾಬ್ಲಮ್ ಮಾಡ್ಬೋದು. ನೋಡೋಣ. ಎ ಪರ್ಸನ್ ಬೈ ಎ ಲಾಟರಿ ಟಿಕೆಟ್ ಇನ್ 50 ಲಾಟ್ರೀಸ್ in each of which his chance of winning a prize is 1/100. ಅಂದರೆ 1% ಅವನಿಗೆ ವಿನ್ನಿಂಗ್ ಚಾನ್ಸ್ ಇರೋದು. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಈ ವಿಲ್ ವಿನ್ ಎ ಪ್ರೈಸ್ ಅಟ್ಲೀಸ್ಟ್ ಒನ್ಸು. ಎರಡನೇದು ಎಕ್ಸಾಕ್ಟ್ಲಿ ಒನ್ಸ್, ಅಟ್ಲೀಸ್ಟ್ ಟ್ವೈಸ್. ನೋಡಿ, ಇದೂ ಅಷ್ಟೇ ನಮಗೆ ನೋಡ್ತಾ ಹೋಗ್ಬೇಕು. ಎಷ್ಟು ಲಾಟ್ರಿ ಟಿಕೆಟಪ್ಪ? 50. ಅಲ್ಲಿಗೆ n is equal to 50 ಆಯಿತು. ಇದು ಬರ್ನಾಲಿಸ್ ಟ್ರಯಲೇ. ನೋಡಿ, ಲೆಟ್ ಎಕ್ಸ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ವಿನ್ನಿಂಗ್ ಪ್ರೈಸ್ ಇನ್ 50 ಲಾಟ್ರೀಸ್. ದಿ ಟ್ರಯಲ್ಸ್ ಆರ್ ಬರ್ನಾಲಿಸ್ ಟ್ರಯಲ್. ಕ್ಲಿಯರ್ಲಿ ಎಕ್ಸ್ ಆ್ಯಸ್ ಎ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ with n is equal to 50 and p is equal to 1/100, q is equal to 99/100. ಯಾಕೆಂದರೆ ವಿನ್ನಿಂಗ್ ಇರೋಂಥ ಚಾನ್ಸು 1/100 ಅಷ್ಟೇ. ಇನ್ನು ವಿನ್ ಆಗದೆ ಇರೋ ಚಾನ್ಸ್ ಎಷ್ಟಂದರೆ 99/100. ಸೊ ನಮ್ಮ ಫಾರ್ಮುಲಾ ಹಾಕೋಣ. p is equal to x is equal to x equal to NCX p power x into q power n minus x is equal to 50cx 1/100 whole to the power of x into 99/100 whole to the power of 50 minus x. ಇದೆಲ್ಲ ಸಿಂಪ್ಲಿಫೈ ಮಾಡಿ ನಮಗೆ ಕೇಳಿರೋ ಪ್ರಶ್ನೆ ಏನು? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ ಅಟ್ಲೀಸ್ಟ್ ಒನ್ಸ್, ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅದನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ
ನಮಗೆ ಈ ಆನ್ಸರ್ ಬರುತ್ತೆ. ನೋಡ್ಕೊಳ್ಳಿ, 1 ಮೈನಸ್ 99/100 ವೋಲ್ಟ್ ಟು ದಿ ಪವರ್ ಆಫ್ 50. ಎಕ್ಸಾಕ್ಟ್ಲಿ 1 ಅಂದಾಗ ನಮಗೆ 1/2 ಇಂಟು 99/100 ವೋಲ್ಟ್ ಟು ದಿ ಪವರ್ ಆಫ್ 49 ಬರುತ್ತೆ. ಅಟ್ಲೀಸ್ಟ್ 2 ಅಂದಾಗ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2. ಸೊ ಅದನ್ನು ಮಾಡಿದಾಗ ನಿಮಗೆ ಉತ್ತರ ಸಿಂಪ್ಲಿಫೈ ಮಾಡಿದರೆ ಈ ಥರ ಬರುತ್ತೆ ನೋಡಿ, 1 ಮೈನಸ್ 149/100 ಇಂಟು 99/100 ವೋಲ್ಟ್ ಟು ದಿ ಪವರ್ ಆಫ್ 49 ಅಂತ. ಇದನ್ನು ನೀವು ಕ್ಲಿಯರಾಗಿ ನೋಡ್ಕೋಬೇಕು. ಇನ್ನು ಒಂದು ಪ್ರಾಬ್ಲಮ್ ಇದೆ, ಲಾಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ದಿ ಪ್ರೊಬ್ಯಾಬಿಲಿಟಿ ದ್ಯಾಟ್ ಎ ಸ್ಟೂಡೆಂಟ್ ಈಸ್ ನಾಟ್ ಎ ಸ್ವಿಮ್ಮರ್ ಈಸ್ 1/5. ನೋಡಿ, ಇಲ್ಲಿ ಈ ಪ್ರಶ್ನೆನಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಭಾಳ ಇದೆ. ಅವ್ರು ಕೊಟ್ಟಿರೋದು ನೋಡಿ, ದಿ ಪ್ರೊಬ್ಯಾಬಿಲಿಟಿ ದ್ಯಾಟ್ ಎ ಸ್ಟೂಡೆಂಟ್ ಈಸ್ ನಾಟ್ ಎ ಸ್ವಿಮ್ಮರ್ ಈಸ್ 1/5. ನಾಟ್ ಎ ಅಂದರೆ ಕೊಟ್ಟಿರೋದು ಕ್ಯೂ, ಇದು ಪಿ ಅಲ್ಲ. ಪ್ರೊಬ್ಯಾಬಿಲಿಟಿ ಆಫ್ ಸ್ವಿಮ್ಮರ್ ಕೊಟ್ಟಿಲ್ಲ ಅವರು. ನಾಟ್ ಎ ಸ್ವಿಮ್ಮರ್ ಈಸ್ 1/5. ಫೈಂಡ್ ದಿ ಪ್ರೊಬ್ಯಾಬಿಲಿಟಿ ದ್ಯಾಟ್ ಔಟ್ ಆಫ್ 5 ಸ್ಟೂಡೆಂಟ್ಸ್, 5 ಸ್ಟೂಡೆಂಟಲ್ಲಿ ಅಟ್ಲೀಸ್ಟ್ 4 ಆರ್ ಸ್ವಿಮ್ಮರ್, ಅಟ್ಮೋಸ್ಟ್ 3 ಆರ್ ಸ್ವಿಮ್ಮರ್ ಅಂತ ಕೇಳಿದ್ದಾರೆ. ಅಟ್ಲೀಸ್ಟ್ 4 ಆರ್ ಸ್ವಿಮ್ಮರ್, ಅಟ್ಮೋಸ್ಟ್ 3 ಆರ್ ಸ್ವಿಮ್ಮರ್ ಅಂತ ಕೇಳಿದ್ದಾರೆ. ಬಟ್ ಕೊಟ್ಟಿರೋದನ್ನ ಕನ್ಫ್ಯೂಸ್ ಆಗಬಾರ್ದು. ಕೊಟ್ಟಿರೋದು ನಾಟ್ ಎ ಸ್ವಿಮ್ಮರ್ ಅಂತ ಅಂದರೆ ಕ್ಯೂ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಈ ಪ್ರಾಬ್ಲಮ್ ಒಂದರಲ್ಲೇ ಕ್ಯೂ ಕೊಡೋದು, ಇನ್ನೆಲ್ಲದರಲ್ಲೂ ಪಿನೇ ಕೊಟ್ಟಿರ್ತಾರೆ. ಹಾಗಾಗಿ ಇದನ್ನು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸ್ವಿಮ್ಮಿಂಗ್ ಅಂದ ತಕ್ಷಣ ಅವ್ರ ನಿಮ್ಮ ಮೈಂಡಲ್ಲಿ ಬರಬೇಕು, ಇದರಲ್ಲಿ ಕ್ಯೂ ಕೊಟ್ಟವ್ರೆ, ಪಿ ಕೊಟ್ಟಿಲ್ಲ ಅಂತ. ನೋಡಿ, ದಿ ರಿಪೀಟೆಡ್ ಸೆಲೆಕ್ಷನ್ ಆಫ್ ಸ್ಟೂಡೆಂಟ್ ಹೂಸ್ ಆರ್ ಸ್ವಿಮ್ಮಿಂಗ್ ಆರ್ ಬರ್ನಾಲಿಸ್ ಟ್ರಯಲ್, ಲೆಟ್ ಎಕ್ಸ್ ಡಿನೋಟ್ ದಿ ನಂಬರ್ ಆಫ್ ಸ್ಟೂಡೆಂಟ್ ಔಟ್ ಆಫ್ 5 ಸ್ಟೂಡೆಂಟ್ಸ್ ಹೂ ಆರ್ ಸ್ವಿಮ್ಮಿಂಗ್. ಕ್ಲಿಯರ್ಲಿ n is equal to 5 ಸ್ಟೂಡೆಂಟ್ ಆದರೆ n is equal to 5 ಆಯಿತು. ನೋಡಿ, q is equal to 1/5, ಇಲ್ಲಿ p is equal to 4/5. ಕನ್ಫ್ಯೂಸ್ ಆಗಬಾರ್ದು, ಗೊತ್ತಾಯ್ತಾ? ಆಮೇಲೆ ನಮ್ಮ ಫಾರ್ಮುಲಾ ಹಾಕಿ ಸಿಂಪ್ಲಿಫೈ ಮಾಡಿ. ಎಕ್ಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 4, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3 ಎರಡೂ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಉತ್ತರ ಸಿಗುತ್ತೆ, ಗೊತ್ತಾಯ್ತಲ್ವಾ? ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 35th ಎಕ್ಸಾಂಪಲ್ ಇದೆ, ಪೇಜ್ ನಂಬರ್ 580 ಇದೆ ಹಳೆ ಬುಕ್ಕಲ್ಲಿ. ಅದನ್ನೊಂದು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅದನ್ನು ಮಾಡಿದರೆ ಹೆಚ್ಚು ಕಮ್ಮಿ ನಿಮ್ಮ ಪ್ರೊಬ್ಯಾಬಿಲಿಟಿ ಏನು ಚಾಪ್ಟರ್ ಇದೆ ಇದರಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನಾವು ಡಿಸ್ಕಸ್ ಮಾಡ್ದಂಗೆ ಆಗಿದೆ, ಗೊತ್ತಾಯ್ತಲ್ವಾ? ಸೊ ನಾನು ಆಗಲೇ ಹೇಳಿದ್ದೀನಿ, ಈ ಮೆಥಡು ಬರ್ನಾಲಿಸ್ ಟ್ರಯಲ್ ಮತ್ತು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ನಮ್ಮ 48ನೇ ಕ್ವಶನ್ ಪೇಪರ್ನಲ್ಲಿ ಖಂಡಿತ ಇರುತ್ತೆ. ಅದನ್ನು ನೀವು ಮಿಸ್ ಮಾಡದೆ ಮತ್ತು ಭಾಳ ಈಸಿಯಾಗಿ ಉತ್ತರ ಬರಿಬೋದು. ಒಂದು 4-5 ನಿಮಿಷದಲ್ಲಿ ಇದಕ್ಕೆ ಉತ್ತರ ಬರಿಬೋದು. ಆಗ ಯಾರೂ ಮಿಸ್ ಮಾಡ್ದೇ ಇದನ್ನು ನೀವು ತರವಾಗಿ ಕಲ್ತ್ಕೊಂಡ್ರೆ ನೋಡಿ, ಒಂದು ಫಾರ್ಮುಲಾ ಹಾಕಿದ್ರೆ 1 ಮಾರ್ಕ್ಸ್ ಬರುತ್ತೆ, ಎನ್ನು ಪಿ ಕ್ಯೂ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಇನ್ನು 3 ಪ್ರಶ್ನೆ ಕೇಳಿರ್ತಾರೆ, 3ಕ್ಕೂ 1 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಭಾಳ ಈಸಿಯಾಗಿ 5 ಮಾರ್ಕ್ಸನ್ನು ಈ ಚಾಪ್ಟ್ರಿಂದ ತಗೋಬೋದು. ಹಾಗಾಗಿ ಇದನ್ನು ಯಾರೂ ಮಿಸ್ ಮಾಡ್ದಲೇ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನೀವು ಕ್ವಶನ್ ಪೇಪರ್ನ ನೀಟಾಗಿ ಅಬ್ಸರ್ವ್ ಮಾಡಿ 48ನೇ ಕ್ವಶನಲ್ಲಿ ಯಾವುದಿದೆ ಪ್ರಶ್ನೆ ಅಂತ ನೋಡಿ ಅದಕ್ಕೆ 5 ಮಾರ್ಕ್ಸು. ಹಾಗೆ ಇದ್ರ ಮೇಲೆ 3 ಮಾರ್ಕ್ಸಿನ ಪ್ರಶ್ನೆನೂ ಭಾಳ ಈಸಿಯಾಗಿರುತ್ತೆ, ಹಾಗೆ 1 ಮಾರ್ಕ್ಸಿಂದು ಈಸಿಯಾಗಿರುತ್ತೆ. ಒಟ್ಟಾರೆ ಈ ಪ್ರಶ್ನೆಗಳನ್ನ ಈಸಿಯಾಗಿ ನಾವು ಪ್ರೊಬ್ಯಾಬಿಲಿಟಿಯಿಂದ ಎಲ್ಲ ಪ್ರಶ್ನೆಗೂ ಉತ್ತರ ಬರಿಬೋದು. ನೀವು ಕಂಪ್ಲೀಟು ಮಾರ್ಕ್ಸ್ ತಗೊಳ್ಳೋದಕ್ಕೆ ಈ ಚಾಪ್ಟರ್ನ ಡಿಸ್ಕಸ್ ಮಾಡಿ, ಗೊತ್ತಾಯ್ತಲ್ವಾ? ಓಕೆ, ಥ್ಯಾಂಕ್ ಯು. ಮುಂದಿನ ಕ್ಲಾಸ್ನಲ್ಲಿ ಇನ್ನೊಂದು ಹೊಸ ಚಾಪ್ಟ್ರೊಂದಿಗೆ ನಾವು ಮತ್ತೊಂದು ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.